ಲ್ಯಾಂಡ್ ಲಾರ್ಡ್ ಸಿನಿಮಾದ ಅಸಲಿ ಹೀರೋ ಯಾರು? ದುನಿಯಾ ವಿಜಿನಾ ಅಥವಾ ರಾಜ್ ಬಿ ಶೆಟ್ಟಿನಾ? ಲ್ಯಾಂಡ್ ಲಾರ್ಡ್ ಇದು ಮಾಸ್ ಸಿನಿಮಾನ, ಕ್ಲಾಸ್ ಸಿನಿಮಾನ? ಲ್ಯಾಂಡ್ ಲಾರ್ಡ್ ಫ್ಲಾಪ್ ಆಗುತ್ತಾ, ಹಿಟ್ ಆಗುತ್ತಾ? ಲ್ಯಾಂಡ್ ಲಾರ್ಡ್ ಕಲೆಕ್ಷನ್ ಎಷ್ಟು ಕೋಟಿ ಆಗಬಹುದು? ಬನ್ನಿ ಈ ತರದ ಕೆಲವೊಂದು ಇಂಟ್ರೆಸ್ಟಿಂಗ್ ಕ್ವಶನ್ಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಪಡ್ಕೊಳ್ಳೋಣ. ಸ್ನೇಹಿತರೆ, ಇವತ್ತು ಲ್ಯಾಂಡ್ ಲಾರ್ಡ್ ಸಿನಿಮಾ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಸಿನಿಮಾ ಎಕ್ಸ್ಪರ್ಟ್ ರವಿ ಸಾಸ್ತೂರ್ ಅವರಿದ್ದಾರೆ. ರವಿ ಸರ್, ಈ ಶೋಗೆ ನಿಮಗೆ ಸ್ವಾಗತ. ಈ ಲ್ಯಾಂಡ್ ಲಾರ್ಡ್ ಅಂದ ತಕ್ಷಣ ನನಗೆ ಹೊಳೆಯೋದೇನೆಂದ್ರೆ, ಇದೇನೋ ಯಾವುದೋ ಒಂದು ಲ್ಯಾಂಡ್ ಬಗ್ಗೆ ಇರುವಂತಹ ಒಂದು ಸಾಮಾಜಿಕ ಸಬ್ಜೆಕ್ಟ್ ಅನ್ಕೊಂತೀನಿ. ಹೌದಾ, ಹಾಗೇನಾ ಇರೋದಾ ಇದು? ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಅಂದ್ರೆ ಇವತ್ತಿನ ಡಿಸ್ಕಷನ್ ತುಂಬಾ ವ್ಯಾಲಿಡ್ ಪಾಯಿಂಟ್ ಆಗಿ ಅದು ಕನ್ಸಿಡರ್ ಆಗುತ್ತೆ ಸರ್, ಇಂಡಸ್ಟ್ರಿ ಕೂಡ. ಇದಕ್ಕೆ ಈ ಸಿನಿಮಾ ಡೈರೆಕ್ಷನ್ ಮಾಡಿದವರು ಜಡೇಶ್ ಕುಮಾರ್ ಹಂಪಿ ಅಂತ ಸರ್. ಅವರು ಉತ್ತರ ಕನ್ನಡದವರು, ಹೊಸಪೇಟೆ ಕಡೆಯವರು. ಯೂಶಲಿ ಅಂದ್ರೆ ಮಣ್ಣಿನ ಕಥೆಗಳನ್ನ ಸಿನಿಮಾ ಆಗಿ ಮಾಡೋದ್ರಲ್ಲಿ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ ಅಂತ ಇತ್ತೀಚೆಗೆ ಗುರ್ಸ್ಕೊಂಡಂತವ್ರು ಸರ್ ಜಡೇಶ್ ಕುಮಾರ್ ಹಂಪಿ ಅವರು. ಇದಕ್ಕಿಂತ ಮುಂಚೆ ಕಾಟೇರ ಸಿನಿಮಾಗೆ ಅವ್ರ ಕತೆ ಬರೆದಿದ್ರು. ಕಾಟೇರಗಿಂತ ಮುಂಚೆ ರಾಜಹಂಸ ಅಂತ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ರು. ಅದರ ನಂತರ ಜೆಂಟಲ್ಮನ್ ಸಿನಿಮಾ ಮಾಡಿದ್ರು. ಮತ್ತೆ ತರುಣ್ ಸುಧೀರ್ ಅವರ ಪ್ರೊಡಕ್ಷನ್ ಬಂದಂತ ಗುರು ಶಿಷ್ಯರು ಸಿನಿಮಾ ಕೂಡ ಮಾಡಿದ್ರು ಡೈರೆಕ್ಷನ್. 3 ಸಿನಿಮಾ ಡೈರೆಕ್ಷನ್ ಮಾಡಿದ್ಮೇಲೆ ಅವರು ಬರೆದಂತ ಕತೆ ಕಾಟೇರ. ದರ್ಶನ್ ಅವರು ಅದ್ರಲ್ಲಿ ಆಕ್ಟ್ ಮಾಡಿದ್ರು, ತರುಣ್ ಸುಧೀರ್ ಆಕ್ಷನ್ ಕಟ್ ಹೇಳಿದ್ರು. ಅವ್ರ ಕಥೆ ಮತ್ತೆ ಅವ್ರದ್ದು ನಿರ್ದೇಶನ ಅಂದಾಗ ಸರ್ ಇದೊಂದು ದೊಡ್ಡ ಮಟ್ಟದ ಹಲ್ಚಲ್ ಕ್ರಿಯೇಟ್ ಮಾಡಿ ಸರ್ ಇಂಡಸ್ಟ್ರಿಯಲ್ಲಿ ಲ್ಯಾಂಡ್ ಲಾರ್ಡ್ ಅನ್ನುವಂಥದ್ದು. ಇದು ಸ್ಪೆಷಲಿ ರೈತರ ಮೇಲೆ ಮಾಡೋಂಥ ಸಿನಿಮಾ ಸರ್. ಅಂದ್ರೆ ಒಂದು ಡೈಲಾಗ್ ಬರ್ತದೆ ಈ ಟ್ರೈಲರ್ ಅಲ್ಲಿ, ಕಾಳುಗಳನ್ನ ಕೊಟ್ಟಿದ್ದೀರಿ, ಕಾಳುಗಳನ್ನ ಬೆಳೆದಿದ್ದೀರಿ, ನಿಮ್ಗೆ ಕಾಳನ್ನ ಮಾತ್ರ ಕೊಡ್ತೀವಿ, ಕಾಸು ಕೇಳಕ್ ನೀವು ಕಾಸಾಗಿ ಕೊಟ್ಟಿದ್ದೀರಾ ಅಂತಾರೆ ಸರ್ ಅವರು. ಅಂದ್ರೆ ಇದೊಂದು ತುಂಬಾ ಗಂಭೀರವಾದಂತ ವಿಷಯ ಸರ್ ಇದು. ಓಕೆ ಓಕೆ. ಯಾಕಂದ್ರೆ ಬಂಗಾರದ ಮನುಷ್ಯ ಆದ ಮೇಲೆ ಈ ಲೆವೆಲ್ಗೆ ಲ್ಯಾಂಡ್ ಲಾರ್ಡ್ ಬರುತ್ತೆ ಅನ್ಕೊಂತೀನಿ ನಾನು. ಹಂಗಾರೆ ಇಲ್ಲ ಸರ್, ಅಂದ್ರೆ ಭೂಮಿ ಮೇಲಾಗಿ ಉಳುವವನೇ ಭೂಮಿ ಒಡೆ ಅನ್ನೋದು ಒಂದು ಸರ್ ವಿಷಯ. ಎರಡನೇದು, ಇಲ್ಲಿ ಯಾರು ನಮ್ಮನ್ನ ಆಳತಾರಲ್ಲ ಅವ್ರ ವಿರುದ್ಧ ಎದೆ ತಟ್ಟಿ ನಿಂತಂತ ಒಬ್ಬ ದೊಡ್ಡ ನಾಯಕನ ಕತೆ. ಆ ನಾಯಕನ ಪಾತ್ರಧಾರಿ ನಮ್ಮ ಸ್ಯಾಂಡಲ್ವುಡ್ ಸಲಗ ವಿಜಯ್ ಸರ್ ಆಕ್ಟ್ ಮಾಡಿದ್ದಾರೆ ಸರ್ ಅದ್ರಲ್ಲಿ. ಓಹೋ. ಯಾಕಂದ್ರೆ ಇದು ನೋಡಿದ್ರೆ ಯಾಕೋ ನನಗೆ ತುಂಬಾ ಡಿಫ್ರೆಂಟ್ ಆಗಿರೋಂಗ್ ಕಾಣ್ತಾ ಇದೆ. ಯಾಕಂದ್ರೆ ನಾನು ನೋಡಿರೋ ದುನಿಯಾ ವಿಜಿ ಹೆಚ್ಚಾಗಿ ಈ ಅರ್ಬನ್ ಸೆಂಟ್ರಿಕ್ ಸಿನಿಮಾಗಳು ಮಾಡಿರೋದು. ಅಂದ್ರೆ ಹೆಚ್ಚಾಗಿ ಏನ್ ಸಿಟಿಗಳಲ್ಲಿ, ಬೆಂಗಳೂರಲ್ಲಿ ಏನ್ ರೌಡಿಸಮ್ಮು ಅದು ಇದು ನಡೀತಾ ಇತ್ತು ಅದ್ರ ಬಗ್ಗೆ ಮಾಡ್ತಾ ಇರೋದು. ಬಟ್ ಪರ್ಟಿಕ್ಯುಲರ್ ಆಗಿ ರೂರಲ್ ಅಂದ್ರೆ ಗ್ರಾಮೀಣ ಭಾಗಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯ ಮೊದಲ ಬಾರಿಗೆ ಬರ್ತಾ ಇದೆ ಅಂತ ನಾನು ಅನ್ಕೊಂತೀನಿ. ಮೇಲಾಗಿ ಸರ್ ಇಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಸರ್, ಸಾರಥಿ ಅನ್ನುವಂಥ ಸಿನಿಮಾನ ಪ್ರೊಡ್ಯೂಸ್ ಮಾಡಿದಂತಹ ಸತ್ಯಪ್ರಕಾಶ್ ಅವರು ಮತ್ತೆ ಅವ್ರ ಮಗ ಹೇಮಂತ್ ಅವರು ನಿರ್ಮಾಣ ಮಾಡ್ತಿರೋ ಸಿನಿಮಾ ಸರ್ ಇದು. ಇಲ್ಲಿ ಅದೊಂದು ದೊಡ್ಡ ಮಟ್ಟದ ಹೈಪ್ ಕ್ರಿಯೇಟ್ ಮಾಡಿದೆ. ಎರಡನೇದು, ಈ ಫಿಲಮ್ ಅಲ್ಲಿ ಸರ್ ವಿಜಯ್ ಸರ್ ಅವ್ರ ಮಗಳು ಕೂಡ ಆಕ್ಟ್ ಮಾಡ್ತಾಳೆ, ರಿತನ್ಯ ಅಂತ. ಫಸ್ಟ್ ಡೆಬ್ಯೂ ಅವ್ರದ್ದು. ಇನ್ನೊಂದು ಮೇನ್ ಪ್ಲಸ್ ಪಾಯಿಂಟ್ ಅಂದ್ರೆ ರಾಜ್ ಬಿ ಶೆಟ್ಟಿ ಇದರಲ್ಲಿ ವಿಲನ್ ಸರ್ ಇದರಲ್ಲಿ. ಹೌದು, ನಾನು ಅದನ್ನ ಕೇಳಕ್ ಹೋಗ್ತಾ ಇದ್ದೆ. ಈಗ ರಾಜ್ ಬಿ ಶೆಟ್ಟಿ ನಾವು ಡಿಫ್ರೆಂಟ್ ಶೇಡ್ ಅಲ್ಲಿ ನೋಡ್ತೀವಿ. ಪ್ರತಿ ಸರ್ತಿನೂ ಅವರು ಸಿನಿಮಾಗಳು, ಕ್ಯಾರೆಕ್ಟರ್ಗಳು ಒಂದೇ ತರ ಎಲ್ಲೂ ಇರೋದಿಲ್ಲ. ಒಂದು ಮೊಟ್ಟೆ ಕಥೆಯಿಂದ ಹಿಡ್ಕೊಂಡು ಕೊನೆಗೆ ಈಗ ಬಂದಂತಹ ಅದಕ್ಕೂ ಕೂಡ ಎಕ್ದಮ್ ಡಿಫ್ರೆಂಟ್ ಆಗಿರುವಂತಹ ಸಬ್ಜೆಕ್ಟ್ ಗಳನ್ನ, ಡಿಫ್ರೆಂಟ್ ಆಗಿರುವಂತಹ ಕ್ಯಾರೆಕ್ಟರ್ಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಇದರಲ್ಲಿ ಅವರ ಪಾತ್ರ ನಿಜಕ್ಕೂ ಒಂಥರ ಕುತೂಹಲನ ಹುಟ್ಟಿಸಿದೆ. ಏನು ಆ ಪಾತ್ರದ ಏನಿದೆ ಇಲ್ಲಿ ಆಕ್ಚುಲಿ ಸರ್, ಅಂದ್ರೆ ಆಡಿಯನ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ರಲ್ಲಿ ಗೆದ್ದಿದ್ದು ಫಸ್ಟ್ ಟೆಕ್ನಿಕಲ್ ಆಗಿ ಜಡೇಶ್ ಕುಮಾರ್ ಹಂಪಿ ಸರ್. ಅಂದ್ರೆ ಅವರು ಕ್ರಿಯೇಟಿವ್ ಆಗಿ ಸಿಕ್ಕಾಪಟ್ಟೆ ಕಮರ್ಷಿಯಲಿ ಜನಗಳನ್ನ ಹೇಗೆ ರೀಚ್ ಮಾಡಿಸಬಹುದು ಅನ್ನೋಂಥ ಪಾಯಿಂಟ್ ಅಲ್ಲಿ ಗೆದ್ದಿದ್ದಾರೆ ಸರ್. ಅಂದ್ರೆ ಇದಕ್ಕಿಂತಲೂ ಮುಂಚೆ ಸರ್ ಅವರು ಕಾಟೇರ ಮಾಡಿದಾಗಲೂ ಸಹ ತರುಣ್ ಸುಧೀರ್ ಅವರು ಡೈರೆಕ್ಟರ್ ಆಗಿದ್ರು ಸಹ ಕಾಟೇರಾದ ಒಬ್ಬ ಕತೆಗಾರ ಅಂತ ಜಡೇಶ್ ಕುಮಾರ್ ಹಂಪಿ ಅವರಿಗೆ ದೊಡ್ಡ ಮಟ್ಟದ ಹೈಪ್ ಕೊಟ್ಟರು ಸರ್. ಅಂದ್ರೆ ಅದು ಪ್ರೂವ್ ಕೂಡ ಆಯ್ತು ಸಿನಿಮಾ ರಿಲೀಸ್ ಆದ್ಮೇಲೆ. ದರ್ಶನ್ ಅವರು ಕೂಡ ಅದನ್ನ ದೊಡ್ಡ ವೇದಿಕೆಯಲ್ಲಿ ಹೇಳಿದ್ರು, ಕಾಟೇರ ಕತೆ ಬರೆದಂತವ್ರು ಜಡೇಶ್ ಅವರು ಅಂತ. ಇಲ್ಲಿ ಜಡೇಶ್ ಅವ್ರು ಮಾಡಿದ ಒಂದು ಮ್ಯಾಜಿಕಲ್ ಮೂಮೆಂಟ್ ಅಂದ್ರೆ ಸರ್, ಸಿನಿಮಾದ ಗ್ಲಿಮ್ಸ್ ಅನ್ನು ಬಿಡ್ತಾ ಹೋದ್ರು ಒಂದೊಂದೊಂದೊಂದೊಂದು. ಫಸ್ಟ್ ಲ್ಯಾಂಡ್ ಲಾರ್ಡ್ ಒಂದು ಪೋಸ್ಟರ್ ಬಿಟ್ರು ವಿಜಯ್ ಸರ್ದು, ಒಂದು ದೊಡ್ಡ ಕೊಡ್ಲಿ ಹಿಡಿದಿದ್ದು. ಅಲ್ಲಿ ಅವ್ರದೊಂದು ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಮಾಡಿದ್ರು. ಅಂದ್ರೆ ಸರ್ವೈವರ್ ಅಂತ ಕೊಟ್ರು ಸರ್ ಇವರಿಗೆ, ಯಾರಿಗೆ? ವಿಜಯ್ ಸರ್ಗೆ. ರಾಜ್ ಬಿ ಶೆಟ್ಟಿ ಅವರ ಪೋರ್ಷನ್ ಬಂದಾಗ ದ ರೂಲರ್ ಅಂತ ಕೊಟ್ರು. ಈ ಎರಡನ್ನೂ ಕ್ಲಬ್ ಮಾಡಿ ಒಂದು ಟ್ರೇಲರ್ ಅಲ್ಲಿ ರೂಲರ್ ಮಾಡೋದಕ್ಕೆ ಸರ್ವೈವರ್ ಅನ್ನೋಂತ ಒಬ್ಬ ನಾಯಕ ಹೇಗೆ ಎದ್ ನಿಂತ್ಕೋತಾನೆ ಅನ್ನೋದನ್ನ ಬಿಂಬಿಸ್ತಾ ಒಬ್ಬ ದೊಡ್ಡ ಕ್ರಿಯೇಟರ್ ಆಗಿ ಇಲ್ಲಿ ಗೆದ್ರು ಸರ್ ಜಡೇಶ್ ಕುಮಾರ್ ಹಂಪಿ ಅವರು.
ಓಕೆ ಓಕೆ ಓಕೆ. ರೂಲರ್ ಕ್ಯಾರೆಕ್ಟರ್, ಅಂದ್ರೆ ರೂಲ್ ಮಾಡುವಂತದ್ದು ಸರ್ ರಾಜ್ ಶೆಟ್ಟಿ ಅವ್ರದ್ದು ಪಾತ್ರ. ಹ್ಮ್. ಅಂದ್ರೆ ಇದರಲ್ಲಿ ಲ್ಯಾಂಡ್ ಲಾರ್ಡ್ ಹಂಗಾದ್ರೆ ರಾಜ್ ಬಿ ಶೆಟ್ಟಿನೇ ಹಂಗಾರೆ ಸರ್ ಅದೇ ಸರ್, ಇಲ್ಲಿ ನೋಡಿ ಸರ್, ನಿಮ್ಮ ಪಾಯಿಂಟ್ ಅಲ್ಲಿ ಒಂದು ಒಳ್ಳೆ ಅಲ್ಲಲ್ಲ, ಯಾಕಂದ್ರೆ ಒಬ್ಬ ಸಾಮಾನ್ಯ ವೀಕ್ಷಕನಾಗಿ ಅಥವಾ ಸಾಮಾನ್ಯ ಆಡಿಯನ್ಸ್ ಆಗಿ ನಾನು ಈಗ ಈ ವಿಷಯ ತಿಳಿದೆ. ಯಾಕಂದ್ರೆ ವಿಜಿ ಬಂದ್ಬಿಟ್ಟು ಇಲ್ಲಿ ಲ್ಯಾಂಡ್ ಲಾರ್ಡ್ ಅಗೇನೆಸ್ಟ್ ಫೈಟ್ ಮಾಡ್ತಾ ಇದಾರೆ. ಎಕ್ಸಾಕ್ಟ್ಲಿ ಹೌದು 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 ಹೌದು. ಇಲ್ಲಿ ಇನ್ನೊಂದು ಒಂದು ಡೈಲಾಗ್ ಇದೆ ಸರ್, ಮಾಸ್ತಿ ಅವ್ರು ಬರೆದಿದ್ದ ಡೈಲಾಗು. ರಾಜ್ಯಕ್ಕೆ ಅಂದ್ರೆ ರಾಜ್ಯ ನಡೆಸೋಕೆ ರಾಜ್ಯ ಸರ್ಕಾರ ಇದೆ, ದೇಶ ನಡೆಸೋಕೆ ಕೇಂದ್ರ ಸರ್ಕಾರ ಇದೆ, ಹಳ್ಳಿಗಳಲ್ಲಿ ನಾವು ಮಾಡಿದ್ದೆ ರೂಲ್ಸ್ ಅಂತ ಒಂದು ಡೈಲಾಗ್ ಬರೋದು ಸರ್ ಮಾಸ್ತಿ ಅವರು. ಇದು ಎಲ್ಲಾ ಕಾಲಘಟ್ಟಕ್ಕೂ ಅಂದ್ರೆ ಇಲ್ಲ ಇಲ್ಲ ಇಲ್ಲ, ಇದು ಆ ಡೈಲಾಗು ಇವತ್ತಿಗೂ ಕೂಡ ಅನ್ವಯಿಸುತ್ತೆ. ಯಾಕಂದ್ರೆ ನಾವು ಹಳ್ಳಿಗಳಲ್ಲಿ ಹೋದ್ರೆ ನೀವು ಹೇಳಿದಾಗೆ ಕೇಂದ್ರ ಸರ್ಕಾರ ರಾಷ್ಟ್ರಕ್ಕೆ, ರಾಜ್ಯ ಸರ್ಕಾರ ರಾಜ್ಯಕ್ಕೆ, ಹಳ್ಳಿಗಳಿಗೆ ಹೋದ್ರೆ ಅವ್ರದೇ ಒಂದು ಸರ್ಕಾರ ಇರುತ್ತೆ. ಅಲ್ಲಿ ಪಂಚಾಯತಿಗಳು ಇರುತ್ತೆ. ಆ ಪಂಚಾಯತಿ ನಡೆಸೋರು ಈ ಲ್ಯಾಂಡ್ ಲಾರ್ಡ್ಸ್ಗಳೇ ತಾನೆ. ಹೌದು ಸರ್, ಹೌದು ಹೌದು ಹೌದು. ಸೊ ಅವ್ರು ಮಾಡಿದ್ದೇ ರೂಲ್ ಆಗ್ಬಿಡುತ್ತೆ ಅಲ್ಲಿ, ಆ ಹಳ್ಳಿ ಮಟ್ಟಿಗೆ ಅಟ್ಲೀಸ್ಟ್. ಹೌದು ಸರ್, ಹೌದು ಹೌದು ಹೌದು. ಆಮೇಲೆ ಇಲ್ಲಿ ಇನ್ನೊಂದೇನಂದ್ರೆ ಸರ್, ಮುಂಚೆ ಎಲ್ಲ ಸರ್, ಅಂದ್ರೆ ನಮ್ಮ ಮುತ್ತಜ್ಜ ನಿಮ್ಮ ಮುತ್ತಜ್ಜನ ಟೈಮಲ್ಲಿ ಸರ್ ಆತರ ಇತ್ತಂತ ಸರ್. ಅಂದ್ರೆ ಕಾಳುಗಳನ್ನ ಬೆಳೆದಂತವ್ರಿಗೆ ಕಾಳನ್ನ ಕೊಟ್ಟು ಬದುಕು ಸಾಗಿಸ್ಲಿಕ್ಕೆ ಮಾತ್ರ ಅವಕಾಶ ಇತ್ತಂತ ಸರ್. ಅದು ಹಣದ ರೂಪದಲ್ಲಿ ಕನ್ವರ್ಷನ್ ಆಗ್ತಿರ್ಲಂತೆ. ಅಲ್ಲಿ ಈ ಫಿಲಮ್ ಅಲ್ಲಿ ಇನ್ ಮುಂದೆ ನಾವು ನಮ್ದೇ ಆದಂತ ಒಂದು ಮಾರುಕಟ್ಟೆನ ಕ್ರಿಯೇಟ್ ಮಾಡ್ಕೊಳ್ಳೋಣ ಅನ್ನುವಂತ ಒಂದು ವಿಚಾರಕ್ಕೆ ಒಂದು ಸೋಷಿಯಲ್ ಮೆಸೇಜ್ ನ ತುಂಬಾ ಸ್ಟ್ರಾಂಗ್ ಆಗಿ ಹೇಳುವಂತ ಪ್ರಯತ್ನ ಲ್ಯಾಂಡ್ ಲಾರ್ಡ್ಸ್ ಇದು. ನಿಜಕ್ಕೂ ಇದು ತುಂಬಾನೇ ಈಗ ಕ್ಯೂರಿಯಸ್ ಆಗಿರುವಂತ ಸಬ್ಜೆಕ್ಟ್ ಹಾಗಾದ್ರೆ. ಹೌದು ಸರ್, ಹೌದು ಹೌದು. ಆಮೇಲೆ ಇದು ಅಂದ್ರೆ ಸರ್, ಅಂದ್ರೆ ಈ ನೀವ್ ಹೇಳಿದ್ರೆ ಸರ್, ವಿಜಯ್ ಸರ್ ಎಲ್ಲಾ ತರದ ಡೈಮೆನ್ಷನ್ ಸಿನಿಮಾ ಮಾಡಿದ್ರು ಸರ್. ಈ ತರದ ತುಂಬಾ ಲೋಕಲ್ ವಿಷಯನ ತುಂಬಾ ಅಥೆಂಟಿಕ್ ಆಗಿ ದೊಡ್ಡ ಮಟ್ಟಕ್ಕೆ ಹೇಳುವಂತ ಒಬ್ಬ ಹೀರೋ ಅಂತ ಬಂದಾಗ ಬೆಳಗ್ಗೆ ಸರ್ ಆಲ್ರೆಡಿ 2 ಸಿನಿಮಾ ಡೈರೆಕ್ಷನ್ ಕೂಡ ಮಾಡಿದ್ರು ಸರ್ ಅವರು, ವಿಜಯ್ ಸರ್. ಸೊ ಮಾಡಿದ್ರಿಂದ ಇಲ್ಲಿ ಡೈರೆಕ್ಟರ್ದು ಒಂದಷ್ಟು ಡಿಸ್ಕಷನ್ ಆಗಿರ್ತಾವ ಸರ್ ಡೈರೆಕ್ಟರ್ ಜೊತೆಗೆ, ಜೊತೆಗೆ ಕೊಲಾಬರೇಟ್ ಆಗದಂತ ಒಂದು ಸಿನಿಮಾ ಸರ್ ಇದು ಲ್ಯಾಂಡ್ ಲಾರ್ಡ್. ಅಂದ್ರೆ ಇನ್ವಾಲ್ವ್ಮೆಂಟ್ ತುಂಬಾನೇ ಡೀಪ್ ಆಗಿದೆ ಹಂಗಾರೆ. ಇರುತ್ತೆ ಸರ್, ಇರುತ್ತೆ ಇನ್ವಾಲ್ವ್ಮೆಂಟ್ ಇರುತ್ತೆ. ಆಮೇಲೆ ಚರ್ಚೆಗಳು ಆಗ್ತಾವ ಸರ್ ಈ ಸಿನಿಮಾಗಳು ಅಂತದಾಗ ಸರ್. ಬಟ್ ನಿಮ್ಗೆ ಆಸ್ ಆಡಿಯನ್ಸ್ ನಿಮ್ ಸರೌಂಡಿಂಗ್ಸ್ ಹೆಂಗಿದೆ ಸರ್ ಲ್ಯಾಂಡ್ ಲಾರ್ಡ್ ಬಗ್ಗೆ ಜನರಲ್ ಆಗಿ? ಇಲ್ಲ ಇಲ್ಲ, ನಿಜಕ್ಕೂ ನಾನು ಟ್ರೈಲರು, ಆ ಟೀಸರು, ಆಮೇಲೆ ಪೋಸ್ಟರ್ಗಳು ನೋಡ್ಬಿಟ್ಟು ತುಂಬಾನೇ ಇಂಪ್ರೆಸ್ ಆಗಿದ್ದೀನಿ ಆಸ್ ಆಡಿಯನ್ಸ್. ಓಕೆ, ಯಾಕಂದ್ರೆ ವಿಜಯ್ ಸಿನಿಮಾಗಳು ಯಾವಾಗ್ಲೂ ಏನೋ ಈ ಫೈಟ್ ಓರಿಯೆಂಟೆಡ್ ಇದ್ದೇ ಇರುತ್ತೆ. ಯಾಕಂದ್ರೆ ಅದೇ ಅವ್ರದ್ದು ಅಲ್ವಾ, ಆಕ್ಷನ್ ಹೀರೋ. ಸೊ ಆ ಒಂದು ಎಲಿಮೆಂಟ್ ಇದೆ. ಬಟ್ ದ ಕ್ಯೂರಿಯಾಸಿಟಿ ಡೆವಲಪ್ ಆಗಿದೆ ಅಂದ್ರೆ ಈ ಲ್ಯಾಂಡ್ ಲಾರ್ಡ್ ಅನ್ನೋದು ಅಂದ್ರೆ ಗ್ರಾಮೀಣ ಒಂದು ಸೊಗಡನ್ನ ಅಥವಾ ಗ್ರಾಮೀಣ ಸಬ್ಜೆಕ್ಟ್ ಅನ್ನ ತಗೊಂಡ್ಬಿಟ್ಟು ಮಾಡ್ತಾ ಇರೋದು ನನಗೆ ಫಸ್ಟ್ ಟೈಮ್ ಅನಿಸ್ತಾ ಇತ್ತು. ಸೊ ಅದು ಇನ್ನೂ ಸ್ವಲ್ಪ ಹೈಪ್ ಕ್ರಿಯೇಟ್ ಆಗಿದೆ. ಅದರಲ್ಲಿ ನನ್ನ ಪ್ರಕಾರ ದುನಿಯಾ ವಿಜಿಗೆ ಏನ್ ಫ್ಯಾನ್ ಫಾಲೋವರ್ಸ್ ಇದಾರಲ್ಲ, ಪರ್ಟಿಕ್ಯುಲರ್ಲಿ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಅಂತೂ ಅವ್ರಿಗೆ ವಿಪರೀತ ಫ್ಯಾನ್ ಫಾಲೋಯಿಂಗ್ ಇದೆ. ಆಮೇಲೆ ಹಳ್ಳಿಗಳಲ್ಲಿ ಕೂಡ ಅವರಿಗೆ ವಿಪರೀತ ಫ್ಯಾನ್ ಫಾಲೋಯಿಂಗ್ ಇದೆ. ಸೊ ಈ ಒಂದು ಸಿನಿಮಾ ಇನ್ನೂ ಅವರ ಒಂದು ಹೃದಯದ ಆಳಕ್ಕೆ ಇನ್ನೂ ಹೋಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಜೊತೆಗೆ ಸರ್ ಇವತ್ತಿಗೂ ಸರ್ ನೀವ್ ಹೇಳಿದಾಗ ಸರ್, ಈ ಹುಬ್ಳಿ ಧಾರವಾಡ ಬಿಜಾಪುರದಲ್ಲಿ ಹೋದಾಗ ದುನಿಯಾ ಫಿಲಮ್ದು ಕರಿಯ ಎಲ್ಲ ಇವತ್ತಿಗೂ ಟ್ರ್ಯಾಕ್ಟರ್ ಅಲ್ಲಿ ಲಾರಿ ಓಡ್ತಾ ಇರುತ್ತೆ. ಹೌದು ಹೌದು ಹೌದು. ಯಾಕಂದ್ರೆ ಅವರ ಪರ್ಸನಾಲಿಟಿ ಹೆಂಗೆ ಅಂದ್ರೆ ಒಬ್ಬ ಕಾಮನ್ ಮ್ಯಾನ್ ತರ ಇದೆ. ಎಕ್ಸಾಕ್ಟ್ಲಿ. ಈಗ ನಾನು ತುಂಬಾ ಒಬ್ಬ ಹ್ಯಾಂಡ್ಸಮ್ ಆಗಿರೋ ಹೀರೋ ಅಥವಾ ಏನೋ ತುಂಬಾನೇ ರಿಚ್ ಹೀರೋ ಆತರ ಇಲ್ಲ. ಎಲ್ಲೋ ಒಬ್ಬ ಕಾಮನ್ ಮ್ಯಾನ್, ನಮ್ಮಲ್ಲೇ ಒಬ್ಬ ಹುಡುಗ ಹೀರೋ ಆಗಿದ್ದಾನೆ, ನಮ್ಮವನೇ ಒಬ್ಬರು ನಾಯಕನಾಗಿದ್ದಾನೆ ಅನ್ನೋ ಮಟ್ಟಿಗೆ ಜನಗಳಿಗೆ ಏನಾಗುತ್ತೆ ಅಂದ್ರೆ ನಾನೇ ಒಬ್ಬ ಹೀರೋ ತರ ಅವರು ಕೂಡ ಕನ್ಸಿಡರ್ ಮಾಡ್ತಾರೆ. ಯಾಕಂದ್ರೆ ಅವ್ರ ಸಿನಿಮಾ ಪರದೆ ಮೇಲೆ ನೋಡ್ತಿರುವಾಗ ಇದು ನಾನೇ ಅಲ್ವಾ ಅಂತ ಅನ್ನೋ ಮಟ್ಟಿಗೆ ಅನ್ಸುತ್ತೆ. ಹೌದು ಸರ್, ಹೌದು. ಯಾವಾಗ ಅದು ನಾನು ಆ ಸಿನಿಮಾ ಪರದೆ ಮೇಲೆ ಇದೆ ಅನ್ಸುತ್ತಲ್ಲ, ಆ ಒಂದು ಬಾಂಡಿಂಗೇ ಬೇರೆ ಇರುತ್ತೆ. ಆಮೇಲೆ ಇಲ್ಲಿ ಸ್ಟಾರ್ ಕಾಸ್ಟ್ ಹಂಗಿದೆ ಸರ್. ಅಂದ್ರೆ ವಿಜಯ್ ಸರ್ ಜೊತೆಗೆ ಅವ್ರ ಮಗಳು ರಿತನ್ಯಾ ಜೊತೆಗೆ ನಮ್ಮ ಮಿತ್ರ ಒನ್ ಆಫ್ ದಿ ಫೈನೆಸ್ಟ್ ಆಕ್ಟರ್ ಸರ್. ನೀವು ನೋಡಿರ್ತೀರಿ ಈ ರಂಗಭೂಮಿ ಸೀರಿಯಲ್ ಸಿನಿಮಾ ರಾಗ ಅನ್ನೋ ಸಿನಿಮಾ ರಿಲೀಸ್ ಆಗಿತ್ತು ಸರ್ ಅವ್ರದ್ದು, ಮಿತ್ರ ಅವ್ರದ್ದು. ಅಂದ್ರೆ ಬಾಹುಬಲಿ ಅಪೋಸಿಟ್ ರಾಗ ಅನ್ನೋ ಸಿನಿಮಾ ಮಾಡಿ ಅವರು ಸರ್ ಗೆದ್ದಿದ್ರು, ಅವ್ರದೇ ಪ್ರೊಡಕ್ಷನ್ ಮಾಡಿ, ಮಿತ್ರ ಅವರು ಆರ್ಟಿಸ್ಟ್. ಅದಾದ್ಮೇಲೆ ಶಿಶಿರ್ ಬೈಕಾಡೆ ಅಂತ ಹೊಸ ಹುಡುಗ ಸರ್, ಅಂದ್ರೆ ಡೇರ್ ಡೆವಿಲ್ ಮುಸ್ತಫಾ ಅಂತ ಸಿನಿಮಾ ಮಾಡಿದ್ರು ಅವರು. ಅವರಿಗೂ ಇಲ್ಲಿ ರಿತನ್ಯ ಅವ್ರ ಪೇರ್ ಆಗಿ ಒಂದು ಅವಕಾಶ ಸಿಕ್ಕಿದೆ. ಜೊತೆಗೆ ನಮ್ಮ ರಾಜ್ ಬಿ ಶೆಟ್ಟಿ ಜೊತೆಗೆ ಅವ್ರ ಟೀಮ್ ಅಲ್ಲಿ ರಾಕೇಶ್ ಅಡಿಗ ಸರ್,
ಹ್ಮ್ ಹ್ಮ್ ಸುಮಾರು ಈ ಜೋಶ್ ಅನ್ನೋ ಸಿನಿಮಾದಲ್ಲಿ ಶಿವಮಣಿಯವ್ರ ಜೊತೆ ಕೆಲಸ ಮಾಡಿ ಗೆದ್ದಂತ ಹುಡುಗ. ಅಂದ್ರೆ ಒಂದಷ್ಟು ಹೊಸಬ್ರಿಗೆ ಅವಕಾಶ ಕೊಡೋದ್ರ ಜೊತೆಗೆ ಸರ್, ಹ್ಮ್ 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 ಯಾರು ಒಳ್ಳೆಯ ಕಲಾವಿದರಾಗಿದ್ದವ್ರಿಗೆ ಒಂದಷ್ಟು ಅವಕಾಶಗಳು ಕಮ್ಮಿ ಇದಾವಲ್ಲ ಅಂತವ್ರನ್ನು ಪಿಕ್ ಮಾಡಿದಂತಹ ಟೀಮ್ ಸರ್ ಇದು, ಈ ಲ್ಯಾಂಡ್ ಲಾರ್ಡ್ ಟೀಮ್. ಈ ತರದ ಬೆಳವಣಿಗೆ ಬಗ್ಗೆನೂ ನಿಮಗೂ ಒಂದು ಅನ್ಸಿರುತ್ತೆ ಸರ್, ಅಂದ್ರೆ ಇದ್ರದ್ದು ಆಗ್ಬೇಕು ಅಂತ. ಹೌದೌದು. ಯಾಕಂದ್ರೆ ಇವತ್ತು ಕನ್ನಡ ಸಿನಿಮಾ ಹೆಂಗಾಗಿದೆ ಅಂದ್ರೆ ಇವತ್ತು ಉಳಿಯುತ್ತೆ ನಾಳೆ ಉಳಿಯೋದಿಲ್ಲ ಅನ್ನೋ ಪರಿಸ್ಥಿತಿ ಅಂತ ಅಲ್ಲಿ ಒಂದು ಒಂದು ಟ್ರ್ಯಾಕ್ ಅಲ್ಲಿ ಓಡ್ತಾ ಇದ್ದೀವಿ ಈಗ. ಯಾಕಂದ್ರೆ ಹೌದು ಇಂಥ ಸಿನಿಮಾಗಳು ನಮ್ಗೆ ಅಟ್ಲೀಸ್ಟ್ ತಿಂಗಳಿಗೆ ಒಂದಾದ್ರೂ ಬರಬೇಕು. ಹೌದು ಸರ್. ಅವಾಗ ಏನಾಗ್ತದೆ ಅಂದ್ರೆ ಉಸಿರು ಕಟ್ಟಿರುವಂತ ಇಂಡಸ್ಟ್ರಿಗೆ ಒಂದು ಹೊಸ ಒಂದು ಹುರುಪು ಬರುತ್ತೆ. ಇಲ್ಲ ಅಂದ್ರೆ ಸಿನಿಮಾಗಳೇ ಬರ್ಲಿಲ್ಲ ಅಂದ್ರೆ ಸಿನಿಮಾ ಥಿಯೇಟರ್ಗಳು ಮುಚ್ಚೋಗ್ತವೆ, ಮಲ್ಟಿಪ್ಲೆಕ್ಸ್ಗಳು ಹೌದು. ಮುಚ್ಚೋಗ್ತವೆ. ನಾಳೆ ಸಿನಿಮಾ ರಂಗನೇ ಇಲ್ಲ ಅಂದ್ರೆ ಸಾವಿರಾರು ಕುಟುಂಬಗಳು ಬೀದಿಗೆ ಬರುವಂತ ಪರಿಸ್ಥಿತಿ ಇವತ್ತು ವಾತಾವರಣ ಉಂಟಾಗಿದೆ. ಸೊ ಈ ತರ ಅಟ್ಲೀಸ್ಟ್ ದೊಡ್ಡ ದೊಡ್ಡ ಹೀರೋಗಳು ಆಗ್ಲಿ ಒಂದೊಂದು ಸಿನಿಮಾಗಳನ್ನ ತಿಂಗಳಿಗೆ ಒಂಥರ ಕೊಡ್ತಾ ಹೋದ್ರೆ ಇಂಡಸ್ಟ್ರಿ ಉಳಿಯುತ್ತೆ ಅಂತ ನನಗೆ ಅನಿಸುತ್ತೆ. ಇದ್ರ ಜೊತೆ ಸರ್, ಯೂಶಲಿ ಸರ್ ಕಮೆಂಟ್ಸ್ ಗಳನ್ನ ನೋಡಿದ ಸರ್, ಈಗಿನ ಆಡಿಯನ್ಸ್ ಸರ್ ಹಂಗೆ ಆಗಿದೆ ಸರ್. ಅಂದ್ರೆ ರೀಮೇಕ್ ಅನ್ನೋದಾಗ್ಲಿ ಅಥವಾ ಯಾವ್ದೋ ಒಂದ್ ಎಳೆನ ಎತ್ಕೊಂಡ್ ಮಾಡೋದು ಅನ್ನೋದಕ್ಕಿಂತ ಸರ್, ನಮಗ್ ಗೊತ್ತಿರದೇ ಇರುವಂತಹ ಒಂದಷ್ಟು ಹಳೆ ಇತಿಹಾಸದ ಕಥೆಗಳು ಸಿನಿಮಾ ಆಗ್ಲಿ ಅನ್ನುವಂತ ಮೈಂಡ್ ಸೆಟ್ ಅಲ್ಲಿ ಒಂದಷ್ಟು ಜನ ಸರ್ ಕಮೆಂಟ್ ಮಾಡ್ತಾರೆ. ಅಂದ್ರೆ ಲ್ಯಾಂಡ್ ಲಾರ್ಡ್ ಆಗ್ಲಿ, ಲ್ಯಾಂಡ್ ಲಾರ್ಡ್ ಜೊತೆಗೆ ಇನ್ನಷ್ಟು ಬೇರೆ ಬೇರೆ ಸಿನಿಮಾಗಳು ಬರ್ಲಿ, ಅವನು ನಮ್ಮ ಮಣ್ಣಿನ ಕಥೆಗಳು ಅಥವಾ ನಮ್ಮ ಇತಿಹಾಸವನ್ನು ಹೇಳುವಂತ ಕಥೆಗಳು, ರಾಷ್ಟ್ರ ಪ್ರೇಮದ ಕಥೆಗಳು ಸಿನಿಮಾ ಆಗ್ಲಿ ಅಂತ, ಅಂದ್ರೆ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ ಸರ್ ಈಗ. ಹೌದೌದು. ಇಲ್ಲ ಇವತ್ತು ಆಡಿಯನ್ಸ್ ಯಾಕಂದ್ರೆ ಅವ್ರ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಒಂಥರ ಇಡೀ ವರ್ಲ್ಡೇ ಅವ್ರ ಕೈಯಲ್ಲಿದೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಯಾವ ಸಿನಿಮಾ ಎಲ್ಲಿ ಏನಾಗ್ತಾ ಇದೆ, ಯಾವ ಸಬ್ಜೆಕ್ಟ್ ಬರಬೇಕು ಏನಿಲ್ಲ ಎಲ್ಲ ಈಗ. ಯಾಕಂದ್ರೆ ಬುದ್ಧಿವಂತರಾಗಿದ್ದಾರೆ. ಹೌದು ಸರ್, ಹೌದು. ಸೊ ನಿಜಕ್ಕೂ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇದೆ ಲ್ಯಾಂಡ್ ಲಾರ್ಡ್ಸ್. ಇನ್ನೊಂದು ಪ್ಲಸ್ ಪಾಯಿಂಟ್ ಇದೆ ಸರ್, ಈಗ ನೆಕ್ಸ್ಟ್ 2027 ಸರ್, ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ವಿಜಯ್ ಅವರ ದುನಿಯಾ ಬಂದು 20 ವರ್ಷ ಆಯ್ತು ಸರ್. 2006 ಮುಂಗಾರು ಮಳೆ ಬಂತು ಸರ್. 2007 ಬಿಗಿನಿಂಗ್ ಅಲ್ಲಿ ಸೂರಿ ಸರ್ ದುನಿಯಾ ಸಿನಿಮಾ ಮಾಡಿದ್ರು. ಮೇಲೆ ದುನಿಯಾನು ಅಷ್ಟು ಈಸಿ ಆಗಾದಂತ ಸಿನಿಮಾ ಅಲ್ಲ ಸರ್. ಮನೆ ಮಾರ್ಕೊಂಡು, ಅಂದ್ರೆ ಸೈಡ್ ಮಾರ್ಕೊಂಡು, ಈ ತರದೆಲ್ಲ ದೊಡ್ಡ ಮಟ್ಟದ ಸ್ಯಾಕ್ರಿಫೈಸ್ ಆಗಿ 20 ವರ್ಷದ ನಂತರ ಅದೇ ತರದ ಫ್ಲೇವರು, ಕನ್ಸಿಸ್ಟೆನ್ಸಿ ವಿಜಯ್ ಸರ್ ಇಟ್ಕೊಂಡಿರೋದ್ರಿಂದ, ಅಂದ್ರೆ ಸಾಮಾನ್ಯ ವಿ ಶುಡ್ ಪ್ರೌಡ್ ಅಲ್ಲ ಸರ್, ಅದು ಪ್ರೌಡ್ ಫೀಲ್ ಆಗುತ್ತೆ ಡೆಫಿನೆಟ್ಲಿ. ಯಾಕಂದ್ರೆ ದುನಿಯಾ ವಿಜಯ್ ಜರ್ನಿ ಮಾತ್ರ ಅಷ್ಟು ಸರಳವಾಗಿರ್ಲಿಲ್ಲ. ಮತ್ತೆ ಅವರು ಕಾಂಟ್ರವರ್ಸಿಗಳನ್ನು ತುಂಬಾನೇ ಮಾಡ್ಕೊಂಡ್ರು, ಅದು ಬೇಡ ಈಗೆಲ್ಲ. ಅದೇ ಸರ್, ಈಗ ಈ ಸಿನಿಮಾ ಕಾಂಟ್ರವರ್ಸಿ ಆಗದೆ ಇರ್ಲಿ, ಮತ್ತೆ ಒಳ್ಳೆಯ ಸಕ್ಸಸ್ ಆಗ್ಲಿ ಅಂತ ನಾನು ಬಯಸ್ತೇನೆ. ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಳ್ಳೆಯ ಒಂದು ಕಮರ್ಷಿಯಲ್ ಹಿಟ್ ಆಗ್ಲಿ ಅಂತ ನಾನು ಕೂಡ ಓಪನಿಂಗ್ ಸಿಗುತ್ತೆ ಸರ್, 100% ಸಿಗುತ್ತೆ ಸರ್ ಸಿನಿಮಾಗೆ, ಗ್ಯಾರಂಟಿ.